ಸೀತಾ ನದಿಯ ಪ್ರವಾಹದ ಕೇಂದ್ರ ಸ್ಥಾನವಾದ ಬ್ರಹ್ಮಾವರ ತಾಲೂಕು ನೀಲಾವರ ಬಾವಲಿ ಕುದ್ರು 5 ದಿನದಿಂದ ಜಲ ದಿಗ್ಬಂಧನದಿಂದ ಕೂಡಿದೆ. ಕುದ್ರು ಜನರು ಕಂಗಾಲಾಗಿದ್ದಾರೆ. 13 ಕ್ರೈಸ್ತ ಕುಟುಂಬಗಳಿದ್ದು ಸುತ್ತಲೂ ಸೀತಾ ನದಿ ಆವರಿಸಿಕೊಂಡು ಬಾವಲಿ ಕುದ್ರಿಗೆ ಯಾವುದೇ ಜನಪ್ರತಿನಿಧಿಗಳು ಭೇಟಿ ನೀಡಿಲ್ಲ. ದೊಡ್ಡ ಪ್ರವಾಹ ಬಂದಾಗ ಕುದ್ರು ಜನರು ಮನೆ ಬಿಟ್ಟು ಬೇರೆ ಭಾಗಕ್ಕೆ ವಲಸೆ ಹೋಗುತ್ತಿದ್ದು ಚಿಕ್ಕ ಸಂಪರ್ಕ ವ್ಯವಸ್ಥೆಗೆ ಇಲ್ಲಿನ ಜನ ಎಲ್ಲ ನಾಯಕರಿಗೆ ಮನವಿ ನೀಡಿದರೂ ಅಸಾಧ್ಯವಾದಾಗ ಮಾಧ್ಯಮದ ಮೂಲಕ ಬಿತ್ತರಗೊಂಡ ಸುದ್ದಿಯನ್ನು ಗಮನಿಸಿದ ಡಾಕ್ಟರ್ ವಿ.ಎಸ್. ಆಚಾರ್ಯ ಮತ್ತು ಶಾಸಕ ರಘುಪತಿ ಭಟ್ ಭೇಟಿ ನೀಡಿ ಸರ್ಕಾರದ ಅನುದಾನದಿಂದ ಸೇತುವೆಯೊಂದನ್ನು ನಿರ್ಮಿಸಿದರು. ಈ ವರ್ಷ ಹರಿದು ಬಂದ ಭಾರೀ ಮಳೆಯಿಂದಾಗಿ ಸೇತುವೆ ಮೇಲೆ ನೀರು ಹರಿದು ಬಂದು ಪ್ರವಾಹ ತುಂಬಿ 5 ದಿನದಿಂದ ಮನೆಯಿಂದ ಹೊರಗೆ ಬರದಂಥ ಸ್ಥಿತಿಯಲ್ಲಿ ಇಲ್ಲಿನ ಜನ ಆತಂಕವನ್ನು ಕಟ್ಟಿಕೊಂಡು ಬದುಕುತ್ತಿದ್ದಾರೆ.